ಉಚಿತ ಕೊಡ್ತಾರೆ, ಯಾರುದನ್ನು ಕೊಡೋದು ಅಂತ. ಉಚಿತ ಅಂದರೆ ಡೋಂಗಿ ಸಿದ್ದರಾಮಯ್ಯ ಫ್ರೀ ಕೊಟ್ಟಿದ್ದಾರೆ. ರಿಕ್ಷಾದವರಿಗೂ ತೊಂದರೆ, ಫ್ರೀ ಅಲ್ಲ. ಬೆಳಿಗ್ಗೆ ಹೋದವರು ರಾತ್ರಿ ಬರ್ತಾರೆ. ಮನೆಯಲ್ಲಿ ಒಬ್ಬರು ಇದ್ದರೆ ಊಟವೂ ಇಲ್ಲ, ದನಕರು ಇಲ್ಲ, ಅದಕ್ಕೆ ಹುಲ್ಲೂ ಇಲ್ಲ. ಸಂಸದರು ಕಟೀಲ್ರವರು ಅತ್ಯುತ್ತಮ ಅಭಿವೃದ್ಧಿಗೆ ಹಣವನ್ನು ತಂದಿದ್ದಾರೆ. ಇಲ್ಲಿನ ಗ್ರಾಮ ಪಂಚಾಯತಿನ ನಿರ್ಲಕ್ಷ್ಯದಿಂದ ಟ್ಯಾಂಕಿಗೆ ನೀರು ಹಾಕುವುದನ್ನು ಹಾಕುವುದಿಲ್ಲ. ಹಾಕಿದ್ರೆ ಮೋದಿಯವರಿಗೆ ಪ್ಲಸ್ ಆಗ್ತದಲ್ಲ. ಅಭಿವೃದ್ಧಿ ಪುರ ಆತಂಡೆ ಕೆಲಸಲು ಪುರ ಕೆಲವು ಆತಿಜಿ ಮಾರ್ಗದೊಂಜಿ ಉಲ್ಲ ಆತಿಜಿ ನೀರ್ದ ಸಮಸ್ಯೆ ಆತಿಜಿ ಅಂಚನೆ ಉಂಟು ಅವಂತ ಬೇಡಿಕೆ ಆತಿಜಿ. ದೇವರ್ಖಾನ ಅಂತ ಸಂಕ ಉಂಟು. ಶಾಲೆ ಮಕ್ಕಳಿಗೆ ತುಂಬಾ ಕಷ್ಟ. ಬಹಿಷ್ಕಾರ ಬ್ಯಾನರ್ ಹಾಕಿದ್ದೇವೆ. ಭ್ರಷ್ಟಾಚಾರ ನಿರ್ಮೂಲನ ಅವರು ಭಾಷಣದಲ್ಲಿ ಹೇಳ್ತಾರೆ ಹೊರತು ನಿಲ್ಲುವ ಇದೇ ಕಾಣುವುದಿಲ್ಲ. ಲಂಚ ನಿಲ್ಬೇಕು. ಎಲ್ಲ ಲಂಚದ ಅವತಾರ ಬಂದಿದೆ, ಅದಕ್ಕೆ ಮಧ್ಯವರ್ತಿಗಳು ಪ್ರವೇಶ ಆಗ್ತಾರೆ. ಕಾಂಗ್ರೆಸ್ ಬಳಿಗೆ ಸಾಕಿಸಲ್ಲ, ಇಬ್ಬರು ಸೋಸ ಬರಲ್ಲ. ಕಾಂಗ್ರೆಸ್ ಬರಬೇಕು. ಗ್ಯಾರಂಟಿ ಕೊಡಬಾರ್ದಿತ್ತು, ಜನಗಳೆಲ್ಲ ಸೋಮಾರಿ ಆಗಿದ್ದಾರೆ. ಈ ಹೆಂಗಸರಿಗೆ ಉಚಿತ ಕೊಡಬಾರ್ದಿತ್ತು. ಶಾಲೆ ಮಕ್ಕಳಿಗೆ ಒಂದು 60 ವರ್ಷ ಮೇಲ್ಪಟ್ಟವರಿಗೆ ಅಂಗವಿಕಲಿಗೆ ಕೊಡಬೇಕಿತ್ತು. ಫೈಟ್ ಇರ್ಬೋದು ಸ್ವಲ್ಪ. ಅಭಿವೃದ್ಧಿ ಅಂತಲ್ಲ, ಅವರು ಇಡೀ ವಿಶ್ವದಲ್ಲೇ ನಂಬರ್ 1 ಅಂತ ಆಗಿದೆ. ನಮಸ್ಕಾರ ವೀಕ್ಷಕರೇ, ಎಲ್ಲೆಡೆ ಇದೀಗ ವಿಪರೀತವಾದಂತಹ ಬಿಸಿಲಿನ ಕಾವು ಏರ್ತಾ ಇದೆ. ಇದರ ಜೊತೆಗೆ ಚುನಾವಣೆಯ ಕಾವು ಕೂಡ ಏರಿಕೆಯಾಗ್ತಾ ಇರುವಂಥದ್ದು. ಈ ಬಾರಿ ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ 11 ಅಭ್ಯರ್ಥಿಗಳು ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಬಿಜೆಪಿಯಿಂದ ಮಾಜಿ ಸೈನಿಕರಾಗಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಹಾಗೇನೇ ಕಾಂಗ್ರೆಸ್ನಿಂದ ವಕೀಲರಾಗಿರುವಂಥ ಆರ್ ಪದ್ಮರಾಜ್ ಅವರು ಕಣಕ್ಕೆ ಇಳಿದಿದ್ದಾರೆ. ಇಬ್ಬರು ಕೂಡ ಹೊಸ ಮುಖಗಳನ್ನು ಕಣಕ್ಕೆ ಇಳಿಸಿರುವಂಥದ್ದು, ಹೊಸ ಮುಖಗಳಿಗೆ ಮಣೆ ಹಾಕಿರುವಂಥದ್ದು. ಹಾಗೇನೆ ಪ್ರತಿಯೊಬ್ಬರು ಕೂಡ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಆಗಬೇಕು ಅಂತ ಹೇಳ್ತಾರೆ. ನಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಿದೆ, ಬಾಕಿ ಇದೆ, ಎಲ್ಲ ವಿಚಾರಗಳು ಕೂಡ ಇರುವಂಥದ್ದು. ಚುನಾವಣೆಯ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಮುನ್ನೆಲೆಗೆ ಬರುತ್ತೆ. ಹಾಗಾಗಿ ಈ ಬಾರಿ ಜನ ಲೋಕಸಭಾ ಚುನಾವಣೆಯ ಬಗ್ಗೆ ಏನು ಹೇಳ್ತಾರೆ, ಜನರ ಅಭಿಪ್ರಾಯಗಳು ಏನಿದೆ, ಇವೆಲ್ಲವನ್ನ ಕೂಡ ಕಲೆ ಹಾಕುವಂಥ ಕೆಲಸವನ್ನು ಮಾಡೋಣ. ಹಾಗಾಗಿ ಇವಾಗ ನಾವು ಮೊದಲನೇದಾಗಿ ಬಂದಿರುವಂಥದ್ದು ಕೊಳ್ತಿಗೆ ಗ್ರಾಮದ ಪೆರ್ಲಂಪಾಡಿಗೆ. ಈ ಭಾಗದ ಜನ ಈ ಬಾರಿಯ ಲೋಕಸಭಾ ಚುನಾವಣೆಯ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಕೇಳ್ಕೊಂಡು ಬರೋಣ ಬನ್ನಿ. 2024 ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ. ಈ ಬಾರಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಒಟ್ಟು 11 ಮಂದಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬಿಜೆಪಿಯಿಂದ ಮಾಜಿ ಸೈನಿಕರಾಗಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಹಾಗೆಯೇ ಕಾಂಗ್ರೆಸ್ನಿಂದ ವಕೀಲರಾಗಿರುವಂತಹ ಪದ್ಮರಾಜ್ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಇವಾಗ ನಾವು ಕೊಳ್ತಿಗೆ ಗ್ರಾಮದ ಪೆರ್ಲಂಪಾಡಿಯಲ್ಲಿ ಇರುವಂಥದ್ದು. ಇಲ್ಲಿನ ಜನ ಈ ಬಾರಿಯ ಲೋಕಸಭಾ ಚುನಾವಣೆಯ ಬಗ್ಗೆ ಏನು ಹೇಳ್ತಾರೆ, ಇವರ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳು ಆಗಿದೆಯಾ, ಎಲ್ಲ ವಿಚಾರಗಳ ಬಗ್ಗೆ ಜನರ ಹತ್ರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ಇಲ್ಲೊಂದು ಅಂಗಡಿ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ, ಮೋಹನ ಅಲ್ವಾ. ಓಕೆ ಸರ್, 2024 ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಈ ಬಾರಿ ಏನಾಗ್ಬೋದು ಅಂತ? ಈ ಬಾರಿ ಬಿಜೆಪಿ ಬರ್ಬೋದು. ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಿದೆಯಾ, ಹೇಗೆ ಅಂತ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಅಭಿವೃದ್ಧಿ ಕಾರ್ಯ ಆಗಿದೆ. ಎಲ್ಲ ರೋಡಿನ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಆಗಿದೆ. ಮಠಂದೂರು ಇರುವ ಟೈಮಲ್ಲಿ ತುಂಬ ಚೆನ್ನಾಗಿ ರೋಡಿನ ಕೆಲಸ ಎಲ್ಲ ಆಗಿದೆ. ಮತ್ತು ಇನ್ನೂ ನೋಡಬೇಕಷ್ಟೇ. ಓಕೆ ಸರ್, ಇನ್ನು ಮುಂದೆ ಏನಾದರೂ ನಿಮ್ಮ ಕಡೆಯಿಂದ ಬೇಡಿಕೆ ಇಡೋದಾದರೆ ಏನೆಲ್ಲ ಇದೆ? ನಮ್ಮ ಕಡೆಯಿಂದ ಬೇಡಿಕೆ ಇಡುವುದಂದರೆ ಈಗ ಇಲ್ಲೇನು ಅಷ್ಟು ಹೇಳುವಂಥದ್ದೇನಿಲ್ಲ. ಇಲ್ಲಿ ಮೇಯ್ನಾಗಿ ರೋಡ್ನ ಕೆಲಸ, ರೋಡು ನಮಗೆ ಹೋಗ್ಲಿಕ್ಕೆ ಬರಲಿ ಅದೆಲ್ಲ ತುಂಬ ಚೆನ್ನಾಗಿ ಆಗಿದೆ. ಸ್ವಲ್ಪ ಉಂಟು ಬಾಕಿ, ಮತ್ತು ಹೆಚ್ಚಿನದ್ದೇನೆಲ್ಲ ಆಗಿದೆ ಇಲ್ಲಿ. ಓಕೆ, ಈ ಬಾರಿ ಕಣಕ್ಕೆ ಇಳಿದಿರುವಂಥ ಅಭ್ಯರ್ಥಿ ಬಗ್ಗೆ ಏನು ಹೇಳ್ತೀರಾ? ಬ್ರಿಜೇಶ್ ಚೌಟ ಒಳ್ಳೆ ಅಭ್ಯರ್ಥಿ ಅಂತ ನಮಗೆ ಆಗ್ತದೆ, ಅವರೇ ಬರ್ಬೋದು. 2024 ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಈ ಬಾರಿ ಏನಾಗ್ಬೋದು? ಈ ಸರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಅವರು ಪ್ರಧಾನಿ ಆಗ್ಬೋದು, ಚುನಾಯಿತರಾಗಿ. ಓಕೆ ಸರ್, ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳೆಲ್ಲ ಹೇಗೆ ಆಗಿದೆ? ತೊಂದರೆ, ಒಳ್ಳೆ ಅಭಿವೃದ್ಧಿ ಕಾರ್ಯಗಳೆಲ್ಲ ಆಗಿದೆ. ಓಕೆ ಸರ್, ಹಾಗೇನೆ ಇವಾಗ ಕಣಕ್ಕೆ ಇಳಿದಿರುವಂಥ ಅಭ್ಯರ್ಥಿ ಬಗ್ಗೆ ಏನು ಹೇಳ್ತಾರೆ? ಅಭ್ಯರ್ಥಿಗಳು ತೊಂದರೆ ಇಲ್ಲ, 2 ಪಾರ್ಟಿಯವರು ತೊಂದರೆ ಇಲ್ಲ. ಆದರೂ ನರೇಂದ್ರ ಮೋದಿಯವರ ಆಳ್ವಿಕೆಯಲ್ಲಿ ಒಳ್ಳೆ ಇದೆಲ್ಲ ದೇಶ ಎಲ್ಲ ಅಭಿವೃದ್ಧಿ ಪಥ ನಡೀತಾ ಇದೆಯಲ್ಲ, ಆದ ಕಾರಣ ನರೇಂದ್ರ ಮೋದಿಯವರೇ ಚುನಾಯಿತರಾಗುತ್ತಾರೆ. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಹರಿಶ್ಚಂದ್ರ ಅಂತ. ಹರಿಶ್ಚಂದ್ರ ಅವರು, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಈ ಬಾರಿ ಏನಾಗ್ಬೋದು ಅಂತ? ಈ ಸಾರಿ ಬಿಜೆಪಿ ಬರ್ಬೋದು. ಓಕೆ, ಹಾಗೆಯೇ ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳೆಲ್ಲ ಹೇಗಾಗಿದೆ? ನಮ್ಮದು ಪುತ್ತೂರು ಬರ್ತದೆ, ಈ ಸೈಡಲ್ಲಿ ಬರ್ತಾ ಇರ್ತೇವೆ. ಅಭಿವೃದ್ಧಿ ತೊಂದರೆ ಇಲ್ಲ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭಿವೃದ್ಧಿಗಳಾಗಿದೆಯಾ ಇಲ್ವಾ ನಿಮ್ಮ ಪ್ರಕಾರ? ಆಗಿದೆ.
ಆಗಿದೆ. ಈ ಬಾರಿ ನಿಂತಿರುವಂತಹ ಅಭ್ಯರ್ಥಿ ಬಗ್ಗೆ ಅಭ್ಯರ್ಥಿ ತೊಂದರೆ ಇಲ್ಲ, ಒಳ್ಳೆ ಅಭ್ಯರ್ಥಿ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಈ ಬಾರಿ ಏನಾಗ್ಬೋದು ಅಂತ? ಯಾಕಂದರೆ ಈ ಸಲ BJP ಬರ್ತದೆ. ಯಾಕಂದರೆ ಮೋದಿ ಅವರಿಂದ ನಮ್ಮ ದೇಶಕ್ಕೆ ಬೇಕಾದಂಥ ಒಳ್ಳೆ ಕೆಲಸಗಳೇ ಆಗ್ತಿದೆ. ಮತ್ತು ಇವರು ಕಾಂಗ್ರೆಸ್ನವರು ಏನಿಲ್ಲ, ಒಳ್ಳೇದು ಮಾಡ್ಬೋದಿತ್ತು. ಅವರಿಗೆ 65 ವರ್ಷ ಟೈಮ್ ಕೊಟ್ಟಿದ್ದಾರೆ ಅವರಿಗೆ. ಆದರೆ 65 ವರ್ಷದಲ್ಲಿ ಮಾಡಿದಂಥ ಕೆಲಸಕ್ಕಿಂತ ಇವರ 8-9 ವರ್ಷದಲ್ಲಿ ಮೋದಿ ಒಳ್ಳೆಯ ಕೆಲಸನೇ ಮಾಡಿದ್ದಾರೆ. ಯಾಕಂದರೆ ಎಲ್ಲ ದೇಶವನ್ನು ರಕ್ಷಿಸುವಂಥ ಕೆಲಸವನ್ನು ಮೋದಿಯವರು ಮಾಡಿದ್ದಾರೆ. ಹಾಗೆ ಕಾಂಗ್ರೆಸ್ನವರು ಅದನ್ನು ಏನು ಮಾಡ್ತಿರಲಿಲ್ಲ. ಅವರು ಮಾಡ್ತಿದ್ದದ್ದು ಒಂದೇ, ಅವರಿಗೆ ಬೇಕಾದಷ್ಟು ಅವರವರ ಒಳಗಿನದನ್ನೇ ಮಾಡ್ತಿದ್ರು. ಮತ್ತು ಈಗ ಮೋದಿಯವರೇ ಬೆಸ್ಟ್. ಇವಾಗ ಕಣಕ್ಕಿಳಿದಿರುವಂಥ ಅಭ್ಯರ್ಥಿ ಬಗ್ಗೆ BJP ಅವರು ಹೊಸಬ್ರು, ಆದರೆ ನಮ್ಮ ರಕ್ಷಣಾ ಇದರಲ್ಲಿದ್ದವರು. ಆದುದರಿಂದ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಬುದ್ಧಿವಂತರು ಇರುವುದರಿಂದ ಇಲ್ಲಿ ಅವರಿಗೆ ಬೇಕಾದಕ್ಕೆ ಓಟ್ ಹೋಗ್ತಾರೆ ಅಷ್ಟೇ, ಮತದಾನ ಮಾಡೋದು. ಓಕೆ, ಮತ್ತೆ ಗೆದ್ದು ಬಂದರೆ ನಿಮ್ಮ ಕಡೆಯಿಂದ ಬೇಡಿಕೆ ಏನಾದರೂ ಇದ್ದರೆ? ನಮ್ಮ ಬೇಡಿಕೆ ಏನಿಲ್ಲ, ನಮ್ಮ ದೇಶವನ್ನು ರಕ್ಷಿಸುವುದೇ ನಮ್ಮದು ಬೇಡಿಕೆ ಅಷ್ಟೇ. ನಮಗಾಗಿ ಏನು ಬೇಕಾಗಿಲ್ಲ, ನಮ್ಮ ದೇಶದ ಬಡವರಿಗೆ ಬೇಕಾಗಿ ಮಾಡೋದು. ಒಳ್ಳೆ ಕೆಲಸಗಳನ್ನು ಮಾಡಿದರೆ ಅದೇ ಒಳ್ಳೆಯದು. ನಮಸ್ತೆ, ಈರ್ನ ಪುದರೆ ಕುಂಜ ಕುಂಜ ಮುನ್ಪನ್ನಿ. ಓಕೆ, ಚುನಾವಣೆ ಕೈತಡೆ ಬರೋದುಂಡು. ಸರಿ, ಸತಿ ದಾದಾವು ಚುನಾವಣೆ ಕೊಟ್ಟಿದ್ದ ಸೌಲಭ್ಯ ಸಿಕ್ಕನಕ್ಕೆ ಕೊಟ್ಟನ ಆಚೆ ಒಂಜಿ ಉದ್ದೇಶ ಕೊಟ್ಟನ ಪೇರು ಓಕೆ ಪನ್ಲೆ ಚುನಾವಣೆ ನಂಗೆ ಸೌಲಭ್ಯ ಸಿಕ್ಕೊಂಡು ಕೊಟ್ಟನ ಪೇರು ಪುಕ್ಕ ಸ್ಪೆಂಡಿಂಗ್ ಒಂದು ಪೇರು ಅವು ಮಿಸ್ಸಿಗತ್ತಾ ಸೌಲಭ್ಯ ಕೊರಪು ಜೇರು ಬಂದ್ಪನೋರೆ. ಹಾಂ, ಸೌಲಭ್ಯ ಕೊರಪು ಏನು ನಾವು. ನಮಸ್ತೆ ಸರ್, ನಿಮ್ಮ ಹೆಸರು? ರವಿ ಕೋನ್ಮಡ್ಕ. ಓಕೆ, ಎಲೆಕ್ಷನ್ ಹತ್ರ ಬರ್ತಾ ಇದೆ, ಹೌದು. ಸರಿ ಏನಾಗ್ಬೋದು? ಈ ಸಲ ಮೋದಿ ಫ್ಯಾನ್ ನಾನು. ಮೋದಿ ವಿನ್ ಆಗ್ತಾರೆ. BJP ಬರುತ್ತೆ. ಓಕೆ, ಇವಾಗ ಕಣಕ್ಕಿಳಿದಿರುವಂಥ ಅಭ್ಯರ್ಥಿ ಬಗ್ಗೆ ಏನು ಹೇಳ್ತೀರಾ? ತೊಂದರೆ ಇಲ್ಲ, ಅವರು ದೇಶ ಕಾಯುವ ವ್ಯಕ್ತಿ. ಅದು ನಮ್ಮ ಒಳ್ಳೆ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು ಅಷ್ಟು. ಓಕೆ, ನಿಮ್ಮ ಭಾಗದಲ್ಲಿ ಅಭಿವೃದ್ಧಿ ಎಲ್ಲ ಕೆಲಸಗಳೆಲ್ಲ ಆಗಿದೆಯಾ, ಹೇಗೆ? ಆಗಿದೆ ಆಗ್ತಾ ಉಂಟು. BJPಯಿಂದಲೂ ಆಗ್ತಾ ಉಂಟು, ಕಾಂಗ್ರೆಸ್ಸಿಂದಲೂ ಆಗ್ತಾ ಉಂಟು. ಓಕೆ, ಭ್ರಷ್ಟಾಚಾರ ಇದೆ ಅನ್ನುವಂಥ ಮಾತೆಲ್ಲ ಬರ್ತಾ ಇದೆ, ಇವಾಗ ಕೇಳಿ ಬರ್ತಾ ಇದೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಈ ಥರ ಬಗ್ಗೆ ಅಷ್ಟು ಮಾಹಿತಿ. ನಮಸ್ತೆ ಸರ್, ನಿಮ್ಮ ಹೆಸರು? ಮಣಿಕಂಠನ್. ಮಣಿಕಂಠನ್ ಅವರು, ಎಲೆಕ್ಷನ್ ಹತ್ರ ಬರ್ತಾ ಇದೆ. ಹೌದು. ನಿಮ್ಮ ಪ್ರಕಾರ ಈ ಬಾರಿ ಏನಾಗ್ಬೋದು ಅಂತ ಎಲೆಕ್ಷನ್? ಈ ಬಾರಿ ನಮ್ಮ ಪ್ರಕಾರ ಆಡಳಿತ ಒಂದು BJP ಬರಬೇಕು. ಏಕೆಂದರೆ ಮೋದಿಯವರ ಸರ್ಕಾರ ಉತ್ತಮ ಆಡಳಿತ ಕೊಡ್ತಾ ಇದೆ. ಹಾಗೆ ಓಕೆ, ಇವಾಗ ನಿಮ್ಮ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳೆಲ್ಲ ಹೇಗಾಗಿದೆ? ಅಭಿವೃದ್ಧಿ ಕೆಲಸಗಳು ನಮ್ಮ ಪ್ರಕಾರ ಈ ಕಡೆ ಪುತ್ತೂರು ತಾಲೂಕಲ್ಲಿ MLA ಕಾಂಗ್ರೆಸ್ ಇದೆ, ಅಶೋಕ್ ರೈ ಅವರಿದ್ದಾರೆ. ಅವರು ಕೂಡ ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಏನು ನಾವೀಗ ಅವರು ಕಾಂಗ್ರೆಸ್ ಆದರೂ ಕೂಡ BJP ಆದರೂ ಕೂಡ ಅವರು ಒಳ್ಳೆಯ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ಅಶೋಕ್ ರೈ ಅವರು. ಹಾಗೆ ಓಕೆ, ಇನ್ನು ಬರುವಂತಹ ಕ್ಯಾಂಡಿಡೇಟ್ ಯಾರು ಗೆದ್ದು ಬರ್ತಾರೋ ಅವರಿಗೆ ನಿಮ್ಮ ಕಡೆಯಿಂದ ಏನಾದರೂ ಬೇಡಿಕೆ ಇದ್ದರೆ, ನಮ್ಮ ಭಾಗದಲ್ಲಿ ಇಂಥ ಕೆಲಸಗಳು ಆಗಬೇಕು ಅನ್ನುವಂಥದ್ದಿದ್ರೆ? ನಮ್ಮ ಈ ಕಡೆ ಒಂದು ಫಸ್ಟ್ ಅಭಿವೃದ್ಧಿ ಅಂದರೆ ನೀರು. ಅದು ತುಂಬ ಇದು ಜನವರಿ ಮೇಲೆ ಬಂದ ಮೇಲೇ ನೀರು ತುಂಬ ಅಭಾವ ಕಮ್ಮಿ ಆಗ್ತಾ ಉಂಟು. ಅದರ ಬಗ್ಗೆ ತುಂಬ ಬೇಡಿಕೆ ಉಂಟು. ಹಾಗೆ ಹೌದು. ನನ್ನ ಹೆಸರು ರಾಸುದಾಸ್ ಅಂತೇಳಿ. ಎಲೆಕ್ಷನ್ ಹತ್ರ ಬರ್ತಾ ಇದೆ, ಹೌದು. ಅದೇ ಹೇಳಿದ್ದು, ಅದೇ ನಮಗೆ ಅಭಿವೃದ್ಧಿ ನೀರಿನ ಅವರು ಹೇಳಿದಾರಲ್ಲ ಈಗ, ಅದೇ ಕೂಡ ನಮ್ಮದು ಕೂಡ ನಮಗೆ ನೀರಿಗೆ ಆದರೆ ಜನವರಿ ತಿಂಗಳಲ್ಲಿ ತುಂಬ ಕಷ್ಟ ಆಗ್ತಾ ಉಂಟು. ನಮಗೆ ಇರುವುದು ಕಾಲನಿಗೆ ಒಂದೇ ಬೋರು ಒಂದು 8-9 ಲೈನ್ ಉಂಟು. ಇವತ್ತು ಒಂದು 4 ಲೈನಿಗೆ ಇವತ್ತು ಬಿಟ್ಟರೆ ನಾಳೆ ಒಂದು 4 ಲೈನಿಗೆ ಬಿಡ್ತಾರೆ. ಹಾಗೆ ಸುಧಾರಣೆ ಮಾಡ್ತಾ ಇದ್ದಾರೆ. ನಮಗೆ ನೀರಿನ ಕಷ್ಟ ತುಂಬ ಉಂಟು. ಅದರದ್ದು ಒಂದು ಜನ ಸಹಕಾರ ಮಾಡಿದರೆ ಒಳ್ಳೆಯದು ನಮಗೆ. ಈ ಹಿಂದೆ ಇದರ ಬಗ್ಗೆ ಬೇಡಿಕೆ ಇಟ್ಟಿದ್ದೀರಾ, ಹೇಗೆ? ಬೇಡಿಕೆ ಇಟ್ಟಿದ್ದೇವೆ. ತೊಂದರೆ ಇಲ್ಲ, ಕೊಟ್ಟು ಒಂದು ಬೋರ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ರೋಡ್ ಸೈಡಲ್ಲಿ ದೇವಸ್ಥಾನದ ಮುತ್ತಮ್ಮ ದೇವಸ್ಥಾನದ ಒಂದು ಬೋರ್ ಮಾಡಿದ್ರು. ಅದು ನಮ್ಮ ಅಷ್ಟು 60 ಮನೆಗೆ ಸಾಕಾಗಲಿಕ್ಕೆ ಆಗ ಮೇಲೆ ಒಂದು ಬೋರ್ ಒಂದು ಮಾಡಿ ಅದರಿಂದ ಈಗ ಅರ್ಧ ಬೆತ್ತು ನಮಗೆ ಬಿಟ್ಟರೆ ನಾಳೆ ಮೇಲೆ ಒಂದು ಕೊಳ್ಳ ಇಲ್ಲಿಗೆ ಹಾಗೆ ಬಿಡ್ತಾ ಇದ್ದಾರೆ. ಈಗ ನೀರಿನ ಸಮಸ್ಯೆ ಉಂಟು. ನಮಸ್ತೆ ಸರ್, ನಿಮ್ಮ ಹೆಸರು? ರವೀಂದ್ರ ಅಂತ. ರವೀಂದ್ರ ಅವರು, ಎಲೆಕ್ಷನ್ ಹತ್ರ ಬರ್ತಾ ಇದೆ, ಹೌದು. ಏನಾಗ್ಬೋದು ಅಂತ? ನಾನು BJP ಅಂತ ಇದ್ದೇನೆ. ಅಭಿವೃದ್ಧಿಗಳನ್ನ ಮಾಡಿದ್ದಾರಾ? ಅಭಿವೃದ್ಧಿ ಮಾಡಿದ್ದಾರೆ. ಈ ಬಾರಿ ಎಲೆಕ್ಷನ್ಗೆ ನಿಂತಿರುವಂತ ಅಭ್ಯರ್ಥಿ ಬಗ್ಗೆ ಏನು ಹೇಳ್ತೀರಾ? BJP ಒಳ್ಳೆಯ ಜನ ಹಾಗೆ ಅಷ್ಟೇ. ನಿಮ್ಮ ಭಾಗದಲ್ಲಿ ಅಭಿವೃದ್ಧಿಗಳೆಲ್ಲ ಆಗಿದೆಯಾ? ಆಗಿದೆ. ನಾವು ದುಗಲ ಆಗಿದೆ. ಸಂಜೀವ. ಎಲೆಕ್ಷನ್ ಹತ್ರ ಬರ್ತಾ ಇದೆ, ಏನಾಗ್ಬೋದು ಈ ಸಲದ ಎಲೆಕ್ಷನ್? ಈ ಸಲ ಎಲೆಕ್ಷನ್ ನಮ್ಮ BJP ಬರೋದು. ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರಾ? ಅದು ಮಾಡಿದ್ರು ಬರುವುದು BJP. ಮೋದಿಗೋಸ್ಕರ ಮೇಲೆ ನೋಡಿ ಓಟ್ ಹಾಕ್ತಾ ಇದ್ದೀರಾ? ಅದು ಮೋದಿ ಅಂತ. ಅಭಿವೃದ್ಧಿ ಮಾಡಿದ್ರು ಮಾಡದಿದ್ರು ಮೋದಿ. ಓಕೆ ಸರ್,
ಅದೇ ಉಚಿತ ಕೊಡ್ತಾರೆ, ಯಾರದನ್ನು ಕೊಡೋದು ಅಂತ. ನಮ್ಮನ್ನು ತೆಗೆದು ನಮ್ಮನ್ನೇ ಕೊಡೋದು. ಹಾಂ, ಉಚಿತ ಅಂದರೆ ಡೋಂಗಿ ಉಚಿತ ವ್ಯವಹಾರ ಉಂಟಲ್ಲ, ಅದು ಇರಲೇಬಾರದು. ಮೋದಿಯೇ ಬೆಸ್ಟು. ಸಿದ್ದರಾಮಯ್ಯ ಎಷ್ಟು ಉಚಿತ ಕೊಡೋದು, ಅವರಿಗೆ ಏನು ವ್ಯಾಲ್ಯೂ ಇಲ್ಲ. ಯಾರ್ದನ್ನು ನಮ್ಮದನ್ನು ಕೊಡೋದು, ನಮಗೆ ಕೊಡೋದು ಅಷ್ಟೇ, ಬೇರೆ ಏನಿಲ್ಲ. ನಮಸ್ತೆ ಸರ್, ನಿಮ್ಮ ಹೆಸರು? ವಿಶ್ವನಾಥ. ವಿಶ್ವನಾಥ್ ಅವರು. ಹಾಂ. ಓಕೆ, ಎಲೆಕ್ಷನ್ ಹತ್ರ ಬರ್ತಾ ಇದೆ. ಈ ಬಾರಿ ಏನಾಗುತ್ತೆ? ಸಿದ್ದರಾಮಯ್ಯ ಫ್ರೀ ಕೊಟ್ಟಿದ್ದಾರೆ. ಫ್ರೀ ಕೊಟ್ಟು ಎಲ್ಲರಿಗೂ ತೊಂದರೆ, ರಿಕ್ಷಾದವರಿಗೂ ತೊಂದರೆ, ಕೆಲವು ಮನೆಯಲ್ಲಿಯೂ ತೊಂದರೆ. ಎಲ್ಲ ಹೋಗಿ ಎಲ್ಲ ಫ್ರೀ ಅಲ್ಲ, ಬೆಳಿಗ್ಗೆ ಹೋದವರು ರಾತ್ರಿ ಬರ್ತಾರೆ. ಮನೆಯಲ್ಲಿ ಒಬ್ಬರು ಇದ್ದರೆ ಊಟವೂ ಇಲ್ಲ, ದನ ಕರು ಇಲ್ಲ, ಅದಕ್ಕೆ ಹುಲ್ಲೂ ಇಲ್ಲ. ನಮಸ್ತೆ ಸರ್, ನಿಮ್ಮ ಹೆಸರು? ನಂದು ಪುರುಷೋತ್ತಮ ಅಂತ. ಈ ಬಾರಿ ಎಲೆಕ್ಷನ್ ಏನಾಗ್ಬೋದು? ಈ ಬಾರಿ BJP ಬರ್ಬೋದು, ಮೋದಿ ಪ್ರಧಾನಿ ಆಗ್ಬೋದು ಅಂತ. ಮೇಲೆ ಮೋದಿಯನ್ನ ನೋಡಿಕೊಂಡು ಹೌದು ಕೆಳಗಿನವರು ಆಗ್ತಾರೆ. ಹೌದೌದು. ಹಾಂ, ಓಕೆ, ಈ ಭಾಗದಲ್ಲಿ ಅಭಿವೃದ್ಧಿಗಳೆಲ್ಲ ಆಗಿದೆಯಾ? ಅಭಿವೃದ್ಧಿ ಆಗಿದೆ, ಸುಮಾರಾಗಿದೆ. ರೋಡು ಅದೆಲ್ಲ ಆಗ್ತಿದೆ, ಎಲ್ಲ ಆಗಿದೆ, ಸಮಸ್ಯೆಗಳಿಲ್ಲ? ಇಲ್ಲ. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಉದಯ ಕುಮಾರ್ GK ಅಂತ ಹೇಳಿ. ಹತ್ರ ಬರ್ತಾ ಇದೆ. ಹೌದು. ಏನಾಗ್ಬೋದು ಈ ಬಾರಿ? ಈ ಬಾರಿ 100ಕ್ಕೆ 100 BJP ಬರ್ತದೆ. ಕೇಂದ್ರದಲ್ಲಿ ಮೋದಿಯವರು ಪ್ರಧಾನಿ ಆಗ್ತಾರೆ. ಮತ್ತು ಕಳೆದ 15 ವರ್ಷದಿಂದ ನಮ್ಮ ಸಂಸದರು ಕಟೀಲ್ರವರು ಅತ್ಯುತ್ತಮ ಅಭಿವೃದ್ಧಿಗೆ ಹಣವನ್ನು ತಂದಿದ್ದಾರೆ. ನಮ್ಮ ಕೊಳ್ತಿಗೆ ಗ್ರಾಮದಲ್ಲಿ ನೋಡಿದರೆ ಹಳ್ಳಿ ರಸ್ತೆಗಳನ್ನು ನೋಡ್ಬೋದು. ಎಲ್ಲ ಕಾಂಕ್ರೀಟ್ ರಸ್ತೆ ಆಗಿದೆ. ಜಲಜೀವನ್ ಮಿಷನ್ನಲ್ಲಿ ಒಳ್ಳೆ ನೀರಿನ ವ್ಯವಸ್ಥೆಯನ್ನು ಮನೆಗೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿನ ಗ್ರಾಮ ಪಂಚಾಯತಿನ ನಿರ್ಲಕ್ಷ್ಯದಿಂದ ಅದಕ್ಕೆ ಟ್ಯಾಂಕಿಗೆ ನೀರು ಹಾಕೋದಿಲ್ಲ. ಯಾಕೆ ಹಾಕೋದಿಲ್ಲ ಅಂತ ಹೇಳಿದರೆ, ಹಾಕಿದರೆ ಇದು ಮೋದಿಯವರಿಗೆ ಪ್ಲಸ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಆ ನೀರು ಕೊಡುವುದನ್ನು ಕೂಡ ಅವರು ಕೊಡುವುದಿಲ್ಲ. ವ್ಯವಸ್ಥೆ ಆಗಿದೆ. ನಿನ್ನೆ ಒಬ್ಬರು ಕಾಲೋನಿಯವರು ಬಂದು ಹೇಳಿದರು ನನ್ನ ಹತ್ರ, ಸರಿ ಟ್ಯಾಂಕಿ ಆಗಿದೆ, ನೀರಿಲ್ಲ. ಯಾಕೆ ಹಾಕೋದಿಲ್ಲ? ಹಾಕಲಿಕ್ಕೆ ನೀರಿಲ್ಲ ಅಂತೆ. ಯಾಕೆ ಹಾಕೋದಿಲ್ಲ ಅಂತ ಹೇಳಿದರೆ, ಇದನ್ನೇ ನೋಡಿ, ಇದು ಜಲಜೀವನ ಮಿಷನ್ ಬಂದದ್ದು ಕೇಂದ್ರದ್ದು, ಅದಿನ್ನು ಅವರಿಗೆ ಪ್ಲಸ್ ಆಗ್ತಂತ ಹೇಳೋ ಉದ್ದೇಶದಿಂದ ಪಂಚಾಯತ್ನವರು ನಿರ್ಲಕ್ಷ್ಯ ಮಾಡೋದು. ಹಾಗಾಗಿ ಇವರು ಏನೇ ನೆನೆಸಲಿ, ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 100ಕ್ಕೆ 100 BJP ಗೆಲ್ತದೆ. 2 ಲಕ್ಷ ಮತಗಳ ಅಂತರದಿಂದ ಬ್ರಿಜೇಶ್ ಚೌಟ ಅವರು ಗೆಲ್ತಾರೆ. ಮೋದಿಯವರು ಪ್ರಧಾನಿ ಆಗ್ತಾರೆ ಅಷ್ಟೇ. ನಮಸ್ತೆ ಸರ್, ಇನ್ನ ಪುದರೆ ವಿಶ್ವನಾಥ್ ರೈ. ಓಕೆ, ಓಟು ಕೈತರೆ ಬರೋದುಂಡು ಸತ್ತಿ ದಾದಾವು ಈ ಥರದ್ದು ಪಣ್ಣರಪ್ಪಜಿ ಅಂಡ BJP ಬರೋದು ಈ ಆಸೆ ಉಂಡು. ಓಕೆ, ಈರ್ನ ಬಾಗಡ ಅಭಿವೃದ್ಧಿ ಪುರ ಆತಂಡೆ ಕೆಲಸಲು ಪುರ ಕೆಲ ಆತುಂಡು, ಕೆಲ ಆತಿಜಿ ಈರ್ನ ಬೇಡಿಕೆ ದಾದುಂಡು. ಈ ಒಂಜಿ ಕೆಲಸ ಆವುಡಿತ್ತಣ ಪಂಪಿನಂಚಿನ ಬೇಡಿಕೆ ಹೋಗಲ್ಲ ಇತ್ತಂಡ ಹೋಗು ಎಡ್ಕೆಂಡ ಅಂಕ್ಲಂಜಿ ಸಾಧಾರಣ ಈ ಮಾರ್ಗದ ಒಂಜಿ ಉಲ ಆತಿಜಿ, ನೀರ್ದ ಸಮಸ್ಯೆ ಆತಿಜಿ ಅಂಚನೆ ಉಂಡು. ಅವಂತ ಬೇಡಿಕೆ ಆತಿಜಿ ಅಂಚ. ಓಕೆ, ಇತ್ತೆ ಇರ್ ಪಂಡರು BJP ಪಂಡದು ಮಿತ್ತದ ಮೋದಿನ ತೂದು ಪನಂದುಲ್ಲರೆ ಅತ ಅಭಿವೃದ್ಧಿ ಕೆಲಸ ತೂದು ಪನಂದು ಆತ ಅಭಿವೃದ್ಧಿ ಕೆಲಸ ಮೋದಿ ಆತ ಅಭಿವೃದ್ಧಿ ಕೆಲಸ ಆತನು. ನಮಸ್ತೆ ಸರ್, ನಿಮ್ಮ ನಮಸ್ತೆ. ಚಿನ್ನಪ್ಪ, ನಮ್ಮ ಸುಳ್ಯ ತಾಲೂಕು ಐವರ್ನಾಡು ಗ್ರಾಮ. ಓಕೆ, ಎಲೆಕ್ಷನ್ ಹತ್ರ ಬರ್ತಾ ಇದೆ. ಈ ಬಾರಿ ಏನಾಗ್ಬೋದು? ಇಂಥದ್ದಂತ ನಾ ಹೇಳುವುದಿಲ್ಲ ಅಷ್ಟೇ. ಓಕೆ, ಅಭಿವೃದ್ಧಿ ಕೆಲಸಗಳು ಹಾಂ, ಆಗಿದೆ. ನಮ್ಮ ಕಡೆಯಿಂದ ಐವರ್ನಾಡು ಪಾಂಬಾರ್ ದೇವರ್ಕನ ಅಂತ ಸಂಕ ಉಂಟು. ಶಾಲೆ ಮಕ್ಕಳಿಗೆ ತುಂಬ ಕಷ್ಟ. ಅದನ್ನು ನಾವು ಬೇಡಿಕೆ ಇಟ್ಟಿದ್ದೇವೆ. ಒಂದು ಸಾರಿ ಬಹಿಷ್ಕಾರ ಬ್ಯಾನರ್ ಹಾಕಿದ್ದೇವೆ. ಆಮೇಲೆ ಬರ್ತೇನೆ ಅಂತ ಹೇಳಿದರು. ಈ ಸಲ ಮಾಡ್ತೇನೆ ಅಂತ ಹೇಳ್ತಾರೆ. ನೋಡಿಕೊಳ್ಬೇಕು ಯಾವ ರೀತಿ ಆಗ್ತದೆ ಅಂತೀನಿ ಅಷ್ಟೇ. ಅದೊಂದು ಬೇಡಿಕೆ ನನ್ನದು. ಒಂದು ಶಾಲೆ ಮಕ್ಕಳು ಅಂದರೆ ರಜೆಯಲ್ಲಿ 2 ತಿಂಗಳು ಮನೆಯಲ್ಲಿ ಇದು ಉಂಟು. ಹೌದೌದು. ಮತ್ತು ದೇವರಕನ ಚಲತಡಿ ಪಾಂಬಾರ್ ರಸ್ತೆ ಬೇಡಿಕೆ, ಅದೇ ದೊಡ್ಡ ಬೇಡಿಕೆ ಅದು. ಮತ್ತು ಸ್ವಂತ ಇದಕ್ಕೆ ಆದರೆ ನಾವು ಕೇಳೋದಿಲ್ಲ, ಸಾರ್ವಜನಿಕ ಹೋರಾಟಗಾರ ನಾವು. ಅದೇ ಬೇಡಿಕೆ ನಮಗೆ ಆಗಬೇಕು ಅಷ್ಟೇ. ಹೌದು, ನಮ್ಮ ಸ್ವಂತ ಕೆಲಸಕ್ಕೆ ನಾವು ಕೇಳೋದಿಲ್ಲ. ನಮಸ್ತೆ ಸರ್, ನಿಮ್ಮ ಹೆಸರು? ವಾಸುದೇವಗೌಡ, ಪೆರ್ಲಂಪಳ್ಳಿ. ಈ ಬಾರಿ ಅದೇ ಮಿಶ್ರ, ನಮಗೆ ಕಾಂಗ್ರೆಸ್ BJP ಅಂತ. ಆದರೂ ನನ್ನದರಲ್ಲಿ BJP ಹೆಚ್ಚಾಗಿ ಬರ್ತದೆ ಅಂತೇಳಿ ಈ ಜನರ ಇದನ್ನು ನೋಡುವಾಗ, ಮೋದಿ ಹವಾ ನೋಡುವಾಗ, ಜನರ ಇದನ್ನು ನೋಡುವಾಗ BJP ಬರ್ತದೆ ಅಂತ ಆಗ್ತದೆ. ಅಭಿವೃದ್ಧಿ ಕೆಲಸಗಳಾಗಿದೆ ಎಲ್ಲ. ಸಾಧಾರಣ ನಾನು ನೋಡೋ ಮಟ್ಟಿಗೆ ಅಭಿವೃದ್ಧಿ ಕೆಲಸಗಳು ಎಲ್ಲ ಆಗಿದೆ. ಎಲ್ಲ ಆಗಿದೆ ಅಂತಲ್ಲ, ಮುಂದುವರೆದಿದೆ, ತಕ್ಕ ಮಟ್ಟಿಗೆ ಮುಂದುವರೆದಿದೆ. ಆದರೆ ಈ ಭ್ರಷ್ಟಾಚಾರ ನಿರ್ಮೂಲನ ಅವರು ಭಾಷಣದಲ್ಲಿ ಹೇಳ್ತಾರೆ ಹೊರತು ಇದು ನಿಲ್ಲುವ ಇದೇ ಕಾಣುವುದಿಲ್ಲ. ಅವರು ಎದುರಿನಲ್ಲಿ ಭಾಷಣದಲ್ಲಿ ಎಲ್ಲರೂ ರಾಜಕೀಯ ನಾಯಕರು ಹೇಳ್ತಾರೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೇವೆ ಅಂಥೇಳಿ. ಆದರೆ ಅವರಿಗೆ ಗೊತ್ತಿದ್ದೇ ಒಳಗೆ ಲಂಚ ತಗೊಳ್ಳುವ ಒಂದು
ಪಾರ್ಟಿ ಒಂದು ಇದು ಉಂಟು, ಜನ ಉಂಟು ಅಂತೇಳಿ ನನ್ನ ಅಂದಾಜು, ನನ್ನ ಅನಿಸಿಕೆಯನ್ನು ನಾನು ಹೇಳ್ತಾ ಇದ್ದೇನೆ. ನಂದು ಅದೇ, ನನಗೆ ಮುಖ್ಯವಾಗಿ ಈ ಲಂಚ ಒಂದು ನಿಲ್ಲಬೇಕು. ಅದು ನಿಂತರೆ ಈಗ 944 ಮತ್ತು ಅಕ್ರಮ ಸಕ್ರಮ ಇದೆಲ್ಲ ಅಗಾಧ, ಇದರ ಒಳಗೆ ಭಯಂಕರ ಲಂಚ ಸ್ವೀಕರಿಸುವ ಆಫೀಸರ್ಸ್ಗಳನ್ನು ನಾನು ಕಾಣ್ತೇನೆ. ಹಾಗೆ ಲಂಚ 944 ಅಕ್ರಮ ಸಕ್ರಮ ಇದರಲ್ಲೆಲ್ಲ MLAಗಳು ಎಲ್ಲ ಹೇಳ್ತಾರೆ ಭಾಷಣದಲ್ಲಿ ಮಾತ್ರ ಲಂಚ ತಗೊಳ್ಬಾರದು ಅಂತ, ಆದರೆ ಒಳಗೊಳಗೆ ಅದರಲ್ಲಿ ಬಹಳ ಆಟಗಳು ನಡೆಯುತ್ತಿದೆ. ಲಂಚ ಮೊದಲಾಗಿ ಇನ್ನು ಅಭಿವೃದ್ಧಿಗಿಂತ ಲಂಚ ನಿಲ್ಲಬೇಕು. ಅದೇ ನನಗೆ ಹೆಚ್ಚು ಕಾಣುವ ಇದು. ಅದು ಲಂಚ ನಿಂತರೆ ದೇಶವೇ, ನಮ್ಮ ಗ್ರಾಮಗಳೇ ಉತ್ತಮ. ಪಂಚಾಯತ್ನಲ್ಲಿ ಕೂಡ ಲಂಚ ನಡೆಯುತ್ತದೆ, ಆದರೂ ಪಂಚಾಯತ್ ಅಧ್ಯಕ್ಷರು ಕಾರ್ಯದರ್ಶಿ ಅದಕ್ಕೆ ಅವರು ಬಂದ ಮೇಲೆ ಅದನ್ನು ಅವರು ಹೇಳಲಿಕ್ಕೆ ಆಗೋದಿಲ್ಲ. ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನರಿಗೆ ಅವರ ಒಂದು ಸುಮ್ಮನೆ ಮಾತಿನಲ್ಲಿ ಲಂಚ ನಿರ್ಮೂಲನೆ ಅಂತ ಹೇಳ್ತಾರೆ ಹೊರತು ಅವರಿಗೂ ಆಗುವುದಿಲ್ಲ. ಅವರ ಇನ್ನೊಮ್ಮೆ ಬರಬೇಕಲ್ಲ, ಅದಕ್ಕೆ ಬೇಕಾಗಿ. ನಮಸ್ತೆ ಸರ್. ನಮಸ್ತೆ. ಎಲೆಕ್ಷನ್ ಹತ್ರ ಬರ್ತಾ ಇದೆ. ಹೌದು. ಈ ಸಲ ಏನಾಗ್ಬೋದು? ಏನಾಗ್ಬೋದು ಅಂತ ಹೇಳಿದರೆ, ನಮಗೆ ಕೃಷಿಕರಿಗೆ ಎಲ್ಲ ಲಂಚದ ಅವತಾರ ಬಂದಿದೆ. ಯಾವುದು ಒಂದು ಅಕ್ರಮ ಸಕ್ರಮ ಫೈಲಾಗಲಿ ಅಥವಾ ಒಂದು ಪ್ಲಾಟಿಂಗ್ ಮಾಡುವುದಾದರೆ ಎಲ್ಲದರಲ್ಲೂ ಲಂಚ ಉಂಟು. ಲಂಚ ಮುಖ್ಯವಾಗಿ ನಿಲ್ಲಬೇಕು. ಲಂಚ ನಿಂತರೇ ದೇಶ ಉದ್ಧಾರ ಅಂತ ನನ್ನ ಅಭಿಪ್ರಾಯ. ಸ್ಥಳೀಯವಾಗಿಯೂ ಲಂಚ ಕೇಳ್ತಾರೆ. ಹೌದು, ಲಂಚ ಓಪನ್ ಆಗಿ ಅಲ್ಲ, ಅದಕ್ಕೆ ಮಧ್ಯವರ್ತಿಗಳು ಪ್ರವೇಶ ಆಗ್ತಾರೆ. ಮಧ್ಯವರ್ತಿಗಳು ಪ್ರವೇಶ ಆದರೆ ಅಲ್ಲಿ ಲಂಚ ಹೋಗ್ತಾನೆ ಅಂತ ಅರ್ಥ, ಹೌದಲ್ಲ? ಈಗ ನಮಗೊಂದು ಆಫೀಸಿಗೆ ಹೋದರೆ ಒಂದು ಗೌರವ ಸಿಕ್ಕದಿದ್ದರೆ ಅದರಲ್ಲಿ ಲಂಚ ನಡೀತೆ ಅಂತಲೇ ಅರ್ಥ. ನಾವು ಆ ಪೈಲ ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಇಂಥ ಒಂದು ದೇಶದಲ್ಲಿ ನಡಿಬಾರ್ದು. ದೇಶದಲ್ಲಿ ಅಂದರೆ ನಮ್ಮ ತಾಲೂಕಲ್ಲಿ ನಡಿಬಾರ್ದು, ಗ್ರಾಮದಲ್ಲಿ ನಡಿಬಾರ್ದು. ನನ್ನ ಪಾಯಿಂಟ್ ಅಷ್ಟೇ. ಅಭಿವೃದ್ಧಿ ಆಗ್ತಾ ಉಂಟು, ಅಷ್ಟು ಡಲ್ ಆಗಲಿಲ್ಲ. ಅಭಿವೃದ್ಧಿ ಮೊದಲಿನಿಂದ ಈಗ ಆಗ್ತಾ ಉಂಟು. ಅಭಿವೃದ್ಧಿ ಆಗಲಿಲ್ಲ ಅಂತ ನಾನೇನು ಬಹಿಷ್ಕಾರ ಮಾಡೋದಿಲ್ಲ. ಯಾಕೆಂದರೆ ನನಗೆ ಸುಮಾರು 64 ವರ್ಷ ಆಯಿತು. 64 ವರ್ಷದಲ್ಲಿ ಈಗ ಇಂಪ್ರೂವ್ ಆಗ್ತಾ ಬಂದಿದೆ. ಅದೆಲ್ಲ ಡಲ್ ಆಗಲಿಲ್ಲ. ಲಂಚ ನಿಲ್ಲಬೇಕು. ಲಂಚ ನಿಜವಾಗಿ ನಿಂತರೆ ರೈತರು ಉದ್ಧಾರ ಆಗೋದು. ನಮಸ್ತೆ ಸರ್, ನಿಮ್ಮ ಹೆಸರು? ಶೇಖರ್ ಅಂತೇಳಿ. ಎಲೆಕ್ಷನ್ ಹತ್ರ ಬರ್ತಾ ಇದೆ. ಹೌದು. ಏನಾಗ್ಬೋದು ಈ ಬಾರಿಯ ಚುನಾವಣೆ? ಈಗ ಸ್ವಲ್ಪ ಕಾಂಗ್ರೆಸ್ ಬರಲಿಕ್ಕೆ ಸಾಕಿಸಲ್ಲ. ಫುಲ್ ಬಂದರೆ ಸ್ವಲ್ಪ 4 ಸೀಟ್ ಜಾಸ್ತಿ ಬರುತ್ತೆ ನಮ್ಮ ಮನೆಗೆ. ಕಾಂಗ್ರೆಸ್ ಆದರೆ ಎಷ್ಟು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಬಹುದು? ಸ್ವಲ್ಪ ಲೀಡ್ ತುಂಬ ಬರಲಿಕ್ಕಿಲ್ಲ, ಒಂದು 20-30 ಲೀಡಲ್ಲಿ ಬರ್ಬೋದು ಬಂದರೆ. ಅಭ್ಯರ್ಥಿ ಬಗ್ಗೆ ಏನು ಹೇಳ್ತೀರಾ? ಅಭ್ಯರ್ಥಿ ಬಗ್ಗೆ ಇಬ್ಬರು ಸೋಸಬರಲ್ಲ, ಯಾರು ನಮಗೆ ಕಾಂಟ್ಯಾಕ್ಟ್ ಇಲ್ಲ ಬರೋದು. ಓಕೆ ಸರ್, ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದೆಯಾ? ಆಗಿದೆ, ಚೆನ್ನಾಗಿದೆ. ಓಕೆ, ನಿಮ್ಮ ಕಡೆಯಿಂದ ಬೇಡಿಕೆ ಏನಾದರೂ ಇದೆ ಅಂತ ಹೇಳೋದಾದರೆ ಯಾವುದು? ನಮ್ಮ ಕಡೆ ಬೇಡಿಕೆ ಉಂಟು. ಕ್ಯಾಬಿನೆಟ್ ರಬ್ಬರ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇರೋದು. ನಮಗೆ ಅದು ಜಾಗ ಇಲ್ಲ. ಕ್ವಾರ್ಟರ್ ರಿಟೈರ್ಡ್ ಹೊರಗೆ ಹೋಗಬೇಕು. ಅದು ಯಾರು ಮಾಡ್ತಾಯಿಲ್ಲ ಇಷ್ಟವರೆಗೂ. ನೀವು ಅದರ ಬಗ್ಗೆ ಮಾತಾಡಿದ್ದೀರಾ ಇಲಾಖೆ? ಎಲ್ಲ ಇಲಾಖೆ ಹತ್ರ ಮಾತಾಡಿದ ಜಾಗ ಕೊಡಬೇಕಂದ್ರೆ ರೆಡಿ ಮಾಡಿದ್ರು, ಮತ್ತು ಅದರ ಪೋಸ್ಟ್ನವ್ರು ಬಿಡಲಿಲ್ಲ ಅದನ್ನು. ನಮಸ್ತೆ ಸರ್, ಏನಪ್ಪುದಾರೆ? ಕದಿರವನ್ ಓಟು ಕೈತರೆ ಬರೋದುಂಡತೆ ದಾದಾವು ಈ ಸರ್ತಿ ದಾಯತನ ಪಣೀರಪ್ಪ ಈ ಸರ್ತಿ ಯಾವುದು ಬರ್ತದೆ ಅಂತ ಅಂದಾಜಿ ನಮ್ಮ ಕರ್ನಾಟಕ ಬರಬೇಕಂದ್ರೆ ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ ಬರಬೇಕು. ಅಭಿವೃದ್ಧಿ ಕೆಲಸಗಳನ್ನು ಮಾಡಿದಾರಾ ಹಿಂದೆ? ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡಿದ್ದಾರೆ. ಅವರು ಎಲ್ಲ ಪಾನಿಕೆ ಹೋಗ್ತಾರೆ. ಈ ಊರಿನವರು ಒಳ್ಳೆ ಮಾಡಲಿಕ್ಕಿಲ್ಲ. ಮೋದಿ ಬಂದರೆ ಒಳ್ಳೇದು ಮಾಡೋದಿಲ್ಲ. ಓಕೆ, ಕಾಂಗ್ರೆಸ್ ಬಂದರೆ ಒಳ್ಳೇದು ಮಾಡ್ತಾರೆ. ನಮಸ್ತೆ ಸರ್, ನಿಮ್ಮ ಹೆಸರು? ಪುಷ್ಪರಾಜ್ ಅಂತೇಳಿ. ಎಲೆಕ್ಷನ್ ಹತ್ರ ಬರ್ತಾ ಇದೆ. ಹೌದು. ಈ ಬಾರಿ ಏನಾಗ್ಬೋದು? ನಮ್ಮ ಪ್ರಕಾರದಲ್ಲಿ ಮೋದಿ ಸರ್ಕಾರ ಬರಬೇಕು. ನಾವು ಬ್ರಿಜೇಶ್ ಚೌಡರಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ. ಹಾಗಾಗಿ ಮೋದಿ ಸರ್ಕಾರನೇ ಈ ಸಲ ಬರಬೇಕು. ಓಕೆ, ಮೋದಿ ಅವರನ್ನು ನೋಡಿ ಹೇಳ್ತಾ ಇದ್ದೀರಾ ಇಲ್ಲ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಹೇಳ್ತಾ ಇದ್ದೇನೆ ನಾನು. ಈ ಭಾಗದಲ್ಲಿ ಏನೆಲ್ಲ ಅಭಿವೃದ್ಧಿ? ತುಂಬಾ ಅಭಿವೃದ್ಧಿ ಆಗಿದೆ. ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಮೋದಿ ಸರ್ಕಾರದಿಂದ ಆಗಿದೆ. ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯ ಅಭಿವೃದ್ಧಿ ಆಗಿದೆ ಇಲ್ಲಿ. ಹಾಗಾಗಿ ಬೇಡಿಕೆ ಅಂತ ಏನಿಲ್ಲ ಸದ್ಯಕ್ಕೆ. ಹಾಗೆ ಖಂಡಿತ ಮಾಡಿದ್ದಾರೆ. 100ಕ್ಕೆ 100ರಷ್ಟು ಅಭಿವೃದ್ಧಿ ಮೋದಿ ಸರ್ಕಾರದಿಂದ ಆಗಿದೆ, ಕೇಂದ್ರ ಸರ್ಕಾರದಿಂದ ಆಗಿದೆ. ನಮ್ಮ ತಿಳಿದ ಮಟ್ಟಿಗೆ ಭ್ರಷ್ಟಾಚಾರ ಕೇಂದ್ರ ಸರ್ಕಾರದಲ್ಲಿ ಅಷ್ಟೊಂದು ಕಾಣ್ತಾ ಇಲ್ಲ, ಎಲ್ಲಿಯೂ ಕಾಣ್ತಾ ಇಲ್ಲ. ಹಾಂ, ಟೋಟಲ್ ರಾಜಕೀಯದಲ್ಲಿ ಭ್ರಷ್ಟಾಚಾರ ಕೆಲವು ಕಡೆಗಳಲ್ಲಿ ಇದೆ. ಈಗ ನಾವು ಹೇಳೋದಾದರೆ ದಿಲ್ಲಿಯಲ್ಲಿ ಇದೆ, ಈಗ ಕರ್ನಾಟಕದಲ್ಲೂ ಇದೆ, ಎಲ್ಲ ರಾಜ್ಯಗಳಲ್ಲೂ ಕೆಲವು ಕಡೆ ಇದೆ, ಇಲ್ಲ ಅಂತ ಹೇಳಿ ಅಲ್ಲ. ಆದರೆ ಕೇಂದ್ರ ಸರ್ಕಾರದ ಇದರಲ್ಲಿ ನೋಡೋದಾದರೆ ಎಲ್ಲಿಯೂ ಭ್ರಷ್ಟಾಚಾರ ಕಾಣ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಖಂಡಿತವಾಗಿ BJP ಬರಬೇಕು.
ನಮಸ್ತೆ ಸರ್, ನಿಮ್ಮ ಹೆಸರು? ಹರೀಶ್ ಶೆಟ್ಟಿ ಅಂತೇಳಿ. ಎಲೆಕ್ಷನ್ ಹತ್ರ ಬರ್ತಾ ಇದೆ, ಹಾಂ, ಈ ಸಲ ಏನಾಗ್ಬೋದು ಅಂತ? ಈ ಸಲ ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ MP ಸೀಟ್ ಬರುವ ಲಕ್ಷಣ ಉಂಟು. ದಕ್ಷಿಣ ಕನ್ನಡದಲ್ಲಿ BJP ಬರ್ತದೆ ಅಂತ. ಯಾಕಂದರೆ ಮೋದಿ ದೊಡ್ಡ ಎಲ್ಲ ಕಾರ್ಯಕ್ರಮ ಮಾಡಿದ್ರಲ್ಲ, ಅಯೋಧ್ಯೆ ಒಂದು ರಾಮ ಮಂದಿರ ಒಂದು ಆಯ್ತಲ್ಲ, ಅದು ಅವರಿಗೆ ಫುಲ್ಲು ಬೆನಿಫಿಟ್. ಎಲ್ಲ ಮಾಡಿದ್ದಾರೆ. ಕಾಂಗ್ರೆಸ್ ಆಗಿದೆ, ಇದು ಆಗಿದೆ. ಈಗ ಗ್ಯಾರಂಟಿ ಎಲ್ಲ, ಈ ಗ್ಯಾರಂಟಿ ಕೊಡಬಾರ್ದಿತ್ತು. ಜನಗಳೆಲ್ಲ ಸೋಮಾರಿಯಾಗಿದ್ದಾರೆ. ಈಗ APL ಕಾರ್ಡ್ನವರಿಗೆ ಒಂದು 40,000, BPLನವರಿಗೆ ಒಂದು 70,000 ತಿಂಗಳಿಗೆ ಸಿಗ್ತದೆ. ಅವರು ದುಡಿಯೋದಿಲ್ಲ. ಈ ಅಕ್ಕಿಯನ್ನು ಮಾರಾಟ ಮಾಡೋದು, ಇದು ಗ್ಯಾಸಿನ ಹಣ ಮತ್ತು ಅಕ್ಕಿ ಹಣ ಎಲ್ಲವನ್ನು ಇಲ್ಲಿ ಪೇಟೆಗೆ ಬಂದು ಸರಾಯಿ ಕುಡಿಯುವುದು. ತಿನ್ನಲಿಕ್ಕೆ ಏನಿಲ್ಲ, ಕೆಲವರು ಸಾಯಲಿಕ್ಕೆ ರೆಡಿಯಾಗಿದ್ದಾರೆ ಕುಡಿದು. ಈ ಗ್ಯಾರಂಟಿ ಯಾವುದೂ ಕೊಡಬಾರ್ದು ಅಂತ. ಅಕ್ಕಿ ಮಾತ್ರ ಕೊಡಬೇಕು BPLನವರಿಗೆ. ಈ ಹಣ ಮತ್ತು ಈ ಹೆಂಗಸರಿಗೆ 2,000 ರೂಪಾಯಿ, ಈ ಸೀರೆ ಬೆಡ್ಶೀಟ್ ಅದು ಅಗತ್ಯ ಇಲ್ಲ. ಈಗ ದಕ್ಷಿಣ ಕನ್ನಡ ಶ್ರೀಮಂತ ರಾಜ್ಯ, ಎಲ್ಲ ಉಚಿತ ಯಾವುದು ಕೊಡಬಾರ್ದು ಅಂತ ನನ್ನ ಸಲಹೆ ಅಷ್ಟೇ. ಆಗಿದೆ. ಹಾಂ, ಇದು ಯಡಿಯೂರಪ್ಪ ಸರ್ಕಾರ ಇರುವಾಗ 45 ಲಕ್ಷ ಡ್ಯಾಮು, ಪುತ್ತೂರಿಗೆ ಒಂದು 25 ಆಗಿದೆ. ಮತ್ತು ನಳಿನ್ ಕುಮಾರ್ ಇರುವಾಗ ರೋಡ್ ಆಗಿದೆ, ಹೈಯೆಸ್ಟ್ ರೋಡಿನ ಕೆಲಸಕ್ಕೆ ಹಣ ಹಾಕಿದ್ದಾರೆ. ಮತ್ತು ಈಗ ರಾಜ್ಯ ಸರ್ಕಾರಕ್ಕೆ ಇದು ಗ್ಯಾರಂಟಿ ಕೊಡಲಿಕ್ಕೆ ಆಯ್ತಲ್ಲ, ಸರ್ಕಾರ ಭರಿಸುವುದು ಹೇಗೆ? ಈ KSRTC ಉಂಟಲ್ಲ, ಈ ಹೆಂಗಸರಿಗೆ ಉಚಿತ ಕೊಡಬಾರ್ದಿತ್ತು. ಶಾಲೆ ಮಕ್ಕಳಿಗೆ ಒಂದು 60 ವರ್ಷ ಮೇಲ್ಪಟ್ಟವರಿಗೆ ಅಂಗವಿಕಲರಿಗೆ ಕೊಡಬೇಕಿತ್ತು. ಇದು KSRTC ಸಂಸ್ಥೆ ನಡೆಸುವುದೇ ಕಷ್ಟ. ಇದು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಹೊರೆ ಆಗ್ತದೆ. ಇದು ಸರ್ಕಾರ ನಡೀಲಿಕ್ಕಿಲ್ಲ ಹೀಗೆ ಉಚಿತ ಕೊಟ್ಟರೆ. ಸಾಕು. ನಮಸ್ತೆ ಸರ್, ನಿಮ್ಮ ಹೆಸರು? ದಿನೇಶ್ ಅಂತ ಹೇಳಿ. ಎಲೆಕ್ಷನ್ ಹತ್ರ ಬರ್ತಾ ಇದೆ. ಹಾಂ, ಹೌದು. ಹೇಗಾಗ್ಬೋದು ಈ ಬಾರಿ ಎಲೆಕ್ಷನ್? ಈ ಬಾರಿ ನೋಡಬೇಕು, ಫೈಟ್ ಉಂಟು ಎಲ್ಲ. ಹೊಸಬ್ರು ಕೂಡ ಕಣಕ್ಕಿಳಿದಿರುವ. ಹೌದೌದು. ಹಾಂ, ನಿಮ್ಮ ಪ್ರಕಾರ ಯಾರು ಗೆಲ್ಬೋದು? ನಾವು ಯಾರಂತ ಹೇಳಲಿಕ್ಕೆ ಆಗೋದಿಲ್ಲ, ಫೈಟ್ ಇರ್ಬೋದು ಸ್ವಲ್ಪ. BJP ಬರುವ ಚಾನ್ಸ್ ಉಂಟು, ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ಯಾರಿಗಂತ ಹೇಳಲಿಕ್ಕೆ ಕಷ್ಟ ಈ ಸಲ. ಯಾವ ಪಕ್ಷ ಗೆಲ್ಬೋದು? ಈ ಸರ್ತಿ BJP ಗೆಲ್ಬೋದು. ಅಭಿವೃದ್ಧಿ ಕೆಲಸಗಳಾಗಿದೆಯಾ ಈ ಭಾಗದಲ್ಲಿ? ಆಗಿದೆ, ತುಂಬ ಆಗಿದೆ. ಓಕೆ, ಏನಾದರೂ ಬೇಡಿಕೆ ಇಡೋದಾದರೆ ಏನು ಹೇಳ್ತೇವೆ? ಬೇಡಿಕೆ ನಮ್ಮದು ಒಂದು ರೇಷನ್ದು ಇದು ಕೊಡಬೇಕು ಅಂತ, ಸರ್ವರ್ ಒಂದು ಕೊಡಬೇಕು ಅಂತ. ಮತ್ತು ತುಂಬ ಜನದೆಲ್ಲ ಅಭಿಪ್ರಾಯ ಇರ್ತದೆ, ಸರ್ವರ್ ಇಲ್ಲ ಅಂತ. ಅದೊಂದು ಮಾಡಬೇಕು ಅಂತ ನಮ್ಮದೆಲ್ಲ ಅಭಿಪ್ರಾಯ ಎಲ್ಲರದ್ದು. ವಿನ್ಯಾಸ್. ಹೌದು, ಹೇಳಿಕ್ಕಾಗಲ್ಲ ಏನಾಗುತ್ತೆ ಅಂತ. ಹಾಂ, ಆಗಿದೆ. ಹಾಂ, ಇಲ್ಲ. ನಮಸ್ತೆ ಸರ್, ನಿಮ್ಮ ಹೆಸರು? ವಸಂತರೈ. ಎಲೆಕ್ಷನ್ ಹತ್ರ ಬರ್ತಾ ಇದೆ, ಹೌದು. ಏನಾಗ್ಬೋದು? ನಮ್ಮ ಮತ ಈ ಸಲ ದೇಶದ ರಕ್ಷಣೆಗೆ ಯಾರು ಆದ್ಯತೆ ಕೊಡ್ತಾರ ಅವರಿಗೆ ನಮ್ಮ ಮತ. ಮತ್ತು ಭ್ರಷ್ಟಾಚಾರ ಮುಕ್ತವಾಗಿ ನಡಿಬೇಕು ನಮ್ಮ ದೇಶ, ಅದೇ ನಮ್ಮ ಅಭಿಪ್ರಾಯ. ಭ್ರಷ್ಟಾಚಾರ ತುಂಬ ಇದೆ ಅಂತ ಹೇಳ್ತೀರಾ? ಹೌದೌದು, ಅದು ಮುಕ್ತವಾಗಬೇಕು. ಮತ್ತು ನಮಗೆ ಮುಖ್ಯ ದೇಶದ ರಕ್ಷಣೆ, ಅದಕ್ಕಾಗಿ ನಮ್ಮ ಮತ. ಓಕೆ ಸರ್, ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೇಳೋದಾದರೆ ಆಗಿದೆಯಾ, ಹೇಗೆ? ಆಗ್ತಾ ಉಂಟು, ಇನ್ನು ಆಗ್ಬೋದು. ಬೆಲ್ಯಪ್ಪಗೌಡ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಹೌದು. ಈ ಬಾರಿ ಏನಾಗ್ಬೋದು ಅಂತ? ಈ ಬಾರಿ ಮೋದಿಯವರೇ ಬರ್ತಾರೆ. ಅಭಿವೃದ್ಧಿ ಅಂತಲ್ಲ, ಅವರು ಇಡೀ ವಿಶ್ವದಲ್ಲೇ ನಂಬರ್ 1 ಅಂತ ಆಗಿದೆ. ಮತ್ತು ಅಭಿವೃದ್ಧಿಯಲ್ಲಿ ಹಾಗೆ, ಅಭಿವೃದ್ಧಿ ಆಗದೆ ವಿಶ್ವದಲ್ಲಿ ಆಗೋದಿಲ್ಲಲ್ಲ ಹಾಗೆ. ಮೇಲಿನ ನಾಯಕರನ್ನ ನೋಡಿ ಅಲ್ಲ, ಹಾಗೆಲ್ಲ ಇಲ್ಲಿ ಅಭಿವೃದ್ಧಿ ಆಗ್ತಾ ಉಂಟು, ಆಗದೇನಿಲ್ಲ. ಅಂದರೆ ಇಲ್ಲಿ ನಮ್ಮ ಸ್ಥಳೀಯ ಸಂಸ್ಥೆಗಳು ಸರಿಯಾಗಿ ಮಾಡಿದರೆ ಅಭಿವೃದ್ಧಿ ಆಗೋದಿಲ್ಲ ಅಂತ ಲೆಕ್ಕ. ಹೌದು, ಭ್ರಷ್ಟಾಚಾರ ಇದ್ದೇ ಇದ್ದದೆ. ಅದು ನಾವು ಸರಿ ಇದ್ದರೆ ಮಾತ್ರ ಭ್ರಷ್ಟಾಚಾರ ನಿಲ್ತದೆ, ಇಲ್ಲದ್ರೆ ನಿಲ್ಲೋದಿಲ್ಲ. ನಾವು ಹೇಗೆ ಸರಿ ಇರುವುದು? ನಮ್ಮನ್ನು 25 ಸರ್ತಿ ಬರಲಿಕ್ಕೆ ಒಮ್ಮೆ ಸತ್ತು ಹೋಗಲಿ ಮಾರಾಯ, ನಾವೊಮ್ಮೆ ಒಂದು ಅಡಿಯಲ್ಲಿ ಮತ್ತೆ ಕೊಡಲಿಕ್ಕೆ ಹೋಗ್ತೇವೆ. ಮತ್ತೇನು ಮಾಡಲಿಕ್ಕೆ ಸಾಧ್ಯ ಉಂಟು? ಇಲ್ಲಾಂದರೆ ನಾವು 25 ಸರ್ತಿ ಹೋಗಬೇಕು ನಮ್ಮ ಒಂದು ಕೆಲಸ ಆಗಬೇಕಿದ್ರೆ. ಹಾಗೆ ಈ ಭಾಗದಲ್ಲಿ ಏನಾದರೂ ಕೆಲಸಗಳಾಗಬೇಕು, ನಿಮ್ಮ ಬೇಡಿಕೆ ಏನಾದರೂ ಇದ್ದರೆ ಅದರ ಬಗ್ಗೆ ಹೇಳೋದು?
ನನ್ನ ಬೇಡಿಕೆ ಅಂತ ಏನಿಲ್ಲ, ಆದರೆ ರೋಡ್ನ ಬಗ್ಗೆ ಸ್ವಲ್ಪ ಕರೆಕ್ಟ್ ಆದರೆ ಒಳ್ಳೆಯದು ಅಂತ. ವೀಕ್ಷಕರೇ, ಪೆರ್ಲಂಪಾಡಿ ಭಾಗದ ಜನರ ಅಭಿಪ್ರಾಯವನ್ನು ಕೇಳಿದ್ರಲ್ಲ. ಈ ಬಾರಿ ಯಾವ ಪಕ್ಷ ಗೆಲುವನ್ನು ಸಾಧಿಸುತ್ತೆ ಅನ್ನೋದು, ಹಾಗೆಯೇ ನಮ್ಮ ಕ್ಷೇತ್ರದಲ್ಲಿ ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದೆ, ಹಾಗೆಯೇ ಮುಂದೆ ನಾವು ಏನೆಲ್ಲ ಬೇಡಿಕೆ ಇಡ್ತಾ ಇದ್ದೀವಿ ಅನ್ನೋವಂಥದ್ದನ್ನು ಹೇಳಿದರು. ಮಿಶ್ರ ಅಭಿಪ್ರಾಯಗಳು ಈ ಒಂದು ಭಾಗದಲ್ಲಿ ಇರುವಂಥದ್ದು. ಹಾಗೆಯೇ ಮುಂದಿನ ಕ್ಷೇತ್ರಕ್ಕೆ ಹೋಗೋಣ, ಅಲ್ಲಿ ಜನ ಏನು ಹೇಳ್ತಾರೆ, ಜನರ ಅಭಿಪ್ರಾಯ ಏನಾಗಿದೆ ಅಂತ ಕೇಳೋಣ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.